ನನ್ನ ಮಂಚೋಲ್ಲದಮ್ಮ ಕುಂಟು ಬೇಜಾರು ಮಲ್ಕೊಚ್ಚಿ ಪರಿಹಾರ ಉಂಡು ಇನ್ನೇ ಬತ್ತು ಮುಟ್ಟಾವು ಮಕ್ಕಳ ಬಟ್ಟೆ ಎಲ್ಲ ನೀ ದುಡ್ಡು ಕೊರ್ರ ಬಂತೆ ಸರ್ಕಾರದ ಸರ್ಕಾರ ಮುರಾಣೆ ಬಂತನು ಆಣಿಗಾನೆಗ್ಲೆ ಬೋದು ಕಾಸು ಕೊರೋರು ಬಂದು ಅಲ್ಲಿ ಕೊರ್ತು ಜೇರು ಇನ್ನು ಭಯದಲ್ಲೇ ಬತ್ತನೆಗ್ಲೆ ಮುಟ್ಟಾವ MLA ವೈದ್ಯರ ಲಾಸ್ಟ್ ಟೈಮ್ ಮೂಲಕ ನೀರು ಬಂದಾಗ ಮಿನಿಸ್ಟರ್ ಬತ್ತ 20 ಕೋಟಿ ರೂಪಾಯಿ ಇದ್ದಿದ್ದು ಅಂದ್ರೆ 20 ಕೋಟಿ ರೂಪಾಯಿ ಇದೆ ಈಗ 1 ಕೋಟಿ ರೂಪಾಯಿ ಬತ್ತಿಗೆ ಅವೇನು ಈ PRDL ದಾದ ಮಲ್ತೀರಿ MLA ಕೊಡ್ತೀರಿ PA ಯೋಜನೆ ಮಲ್ತಿ MLA ದಾದ ಮಲ್ತೀರಿ ಬಂದಾಗ ಈ ಶಾಲೆದ ಕಂಪೌಂಡ್ ಅವು ಒಂದು ಪುರ ಕಟ್ಟದೆ ಇತ್ತೆ ಎಂಕ ಬಂದು ನಾವು ಮಳೆ ಹಾನಿ ಬತ್ತನ ಒಂದೇನು ಶಾಲೆಗೆ ಐಕಿನ ಉಪಯೋಗ ಮಾಡ್ಕೊಂಡ ಮೂಲ ಈತ್ ಪ್ರತಿ ವರ್ಷಲ ಒಂದು ಲಾಸ್ಟ್ ಟೈಮ್ ಇಂಬೇದ ಮಗಲ್ ಮದಿಮಾಲ್ ಆಳಿಗೆ ಬಂಗಾರ ಮಲ್ತು ಈಗ ನಾವು ಬಂಗಾರ ಕೂಡ ಕೊಡ್ಬೋದು ಅಲ್ಲ ಸರ್ ಕೇಳಲಿ ಬಂಗಾರ ಕೂಡ ಅಂದ್ರೆ 20 ಕೋಟಿ ರೂಪಾಯಿ ಸರ್ಕಾರ ಕೊಡ್ನ ಮುಖ್ಯ ಬೊಡ್ಚದ ಪೂರ ಖರ್ಚು ಮಲ್ಪೇರ್ ಜನಕ್ಕೆ ಬೋಡ ನಡೆ ಕೊರೋಣ ಅರ್ಜೆಂಟ್ ಸರ್ಕಾರದ ಭಯದಲ್ಲೇ ಮುಟ್ಟಾವಮ್ಮ ಜಾಸ್ತಿ ಒಂಚೂರು ಮಾಡ್ತದೆ ಡ್ಯಾಮೇಜ್ ಆಗಿ ತನ್ನ ಮಕ್ಕಳು ಏನ್ ಮಾಡ್ಬೇಕ ಅವೇ ಹಾಗೆ ಮಾಡುವ ಸರ್ ಮಕ್ಕಳಲ್ಲಿ ಒಂದು ಸರ್ ಟೈಮ್ ಕೊಡ್ಲಿ ಸರ್ ಈ ನಮ್ಮ ಮಣ್ಣು ದೇಪರದು ಟೈಮ್ ಬಂದಿದೆ ಕರೆಕ್ಟ್ ಟೈಮ್ ಬಂದ ಬಸ್ ಒಂಚೂರು ಕಮ್ಮಿ ಇಲ್ಲ 6 ವರ್ಷನೂ ಯಾರು ಓಟಿಗೆ ಬಂದಿದ್ದಾರೆ ಎಲ್ಲರೂ ಯಾವುದೇ ಫೆಸಿಲಿಟಿ ನಮಗೆ ಮಾಡಿ ಕೊಡ್ಲಿಲ್ಲ ಸರ್. ರೋಡ್ ಇಲ್ಲ, ಒಂದು ಸೇತುವೆ ಇಲ್ಲ. 2 ವರ್ಷದಿಂದ ಇದೇ ತರ ನೀರು ಬಂದು ಈ ಸೇತುವೆ ಕಟ್ಟಾಗಿದೆ. ತುಂಬಾ ಗರ್ಭಿಣಿ ನಾನು ನೋವಲ್ಲಿ ನಡ್ಕೊಂಡು ಹೋಗಿದ್ದೇನೆ. ಯಾರು ಒಂದು ಫೆಸಿಲಿಟಿ ಮಾಡಿ ಇಲ್ಲಿ ಬರ್ತಾರೆ, ಸೇತುವೆ ಮೇಲೆ ಇರ್ತಾರೆ, ಫೋಟೋ ತಕೊಂಡು ಹೋಗ್ತಾರೆ, ಅಲ್ಲಿ ಬರ್ತಾರೆ ಫೋಟೋ ತಕೊಂಡು ಹೋಗ್ತಾರೆ. ಫೋಟೋ ತೆಗೆಯಕ್ಕೆ ಯಾಕೆ ಸರ್ ಇಲ್ಲಿ ಬರಬೇಕು? ಬಿಜೆಪಿ ಅವರು ಎಲ್ಲ ಮನೆಯಲ್ಲಿ ಕಿತ್ತಿಕೊಟ್ಟಿದ್ದಾರೆ, ನಮ್ಮ ಮನೆಯಲ್ಲಿ ಬಿಜೆಪಿ ನಾವು ಓಟ್ ಹಾಕುದಿಲ್ಲ ಅಂತ ಹೇಳಿ ನಮ್ಮ ಒಂದು ಮನೆಗೆ ಬಿಟ್ಟು ಮೊನ್ನೆ ವಿಚಾರ ಏನು ಅಂತ ಹೇಳಿದ್ರೆ ಬರುವವರು ಬಂದು ಇಲ್ಲಿಯೇ ಮಾತ್ರ ನೋಡಿ, ಇಲ್ಲಿ ಮಾತ್ರ ನೋಡಿ ಹೋಗುದು. ಆಚೆ ಬರ್ಬೇಕಲ್ಲ, ಆಚೆ ವ್ಯವಸ್ಥೆಯನ್ನು ನೋಡ್ಬೇಕು. ಮತ್ತೆ DC ಅವರು ಬಂದ್ರು, ಅವರು ಸಹ ಇಲ್ಲೇ ನಿಂತರು. ಅಲ್ಲಿ ಪರಿಸ್ಥಿತಿಯನ್ನು ಗಮನಿಸಬೇಕಲ್ಲ, ಅಲ್ಲಿ ಏನಾಗಿದೆ ಅಂತ ಹೇಳಿ ನೋಡ್ಬೇಕಲ್ಲ. ಮತ್ತೆ ಅಲ್ಲಲ್ಲ, ಇನ್ನೊಂದು ಈ ತಡೆಗೋಡೆಯೇ ಇಲ್ಲ. ಇಷ್ಟು ಸಣ್ಣ ಸಂಖ್ಯದಲ್ಲಿ ಗಾಡಿ, ದೊಡ್ಡ ಗಾಡಿ ಸಹ ಹೋಗ್ತದೆ, ಸಣ್ಣ ಗಾಡಿ. ತಡೆಗೋಡೆ ಎಲ್ಲಿ ಉಂಟು? ಮಕ್ಕಳನ್ನು ಹೇಗೆ ಶಾಲೆಗೆ ಹೇಗೆ ಕರ್ಕೊಂಡು ಹೋಗುದು, ಕರ್ಕೊಂಡು ಬರುವುದು ಹೇಗೆ? ಮತ್ತೆ ಆ ಪಂಚಾಯತಿ ಅವರು ಸಹ ಬಂದ್ರು, ಅಲ್ಲಿ ಮನೆಯನ್ನು ಆಲಿಸದೆ ಮಾರ್ಗದಲ್ಲಿ ಮಾತ್ರ ಹೋಗಿದ್ದಾರೆ ಹೊರತು ಮನೆ ಬಂದು ಅವರು ಆಲಿಸಲಿಲ್ಲ. ಮತ್ತೆ ಆ ಕಷ್ಟ ಕೇಳಲಿಲ್ಲ. ಲಾಸ್ಟ್ಗೆ ನೀವು ಹೋಗಿ ಎಲ್ಲಿಗೆ ಹೋಗುದು? ಎಲ್ಲಿಗೆ? ವ್ಯವಸ್ಥೆ ಮಾಡ್ಬೇಕಲ್ಲ, ವ್ಯವಸ್ಥೆ ಮಾಡಿ ಕೊಟ್ಟು ಮತ್ತೆ ಹೋಗ್ಲಿಕ್ಕೆ ಹೇಳ್ಬೇಕಲ್ಲ. ಆ ಬಾಣಂತಿ, ಪ್ರೆಗ್ನೆಂಟು ಬಾಣಂತಿ ನನ್ನ ಮನೆಯಲ್ಲಿ ಎಲ್ಲ ಬಂದಿದ್ದಾರೆ, ಆದ್ರೆ ಅಲ್ಲಿ ನೋಡ್ಲಿಲ್ಲ, ಹಾಗೆ ಹೋಗಿದ್ದಾರೆ. ನೋಡ್ಬೇಕಲ್ಲ, ಮಾತನಾಡ್ಬೇಕಲ್ಲ, ಅದಕ್ಕೊಂದು ವ್ಯವಸ್ಥೆ ಮಾಡಿ ಕೊಡ್ಬೇಕಲ್ಲ. ಮೊನ್ನೆ ಸಹ ಹೊಸದು ಅಲ್ಲಿ ಇದು ಮಾಡಿದ್ದಾರೆ, ಸಂಘ ಮಾಡಿದ್ದಾರೆ, ಅದಕ್ಕೆ ಒಂದು ತಡೆಗೋಡೆ ಸಹ ಇಲ್ಲ, ಹೈಟ್ ಸಹ ಇಲ್ಲ. ಒಂದೇ ಲೆವೆಲ್ ಅಲ್ಲಿ ಮಾಡಿ, ಅದು ಸಣ್ಣ ಮಕ್ಕಳಿಗಾದ್ರೂ ಗೊತ್ತಾಗ್ತದೆ. ಒಂದು ಹೈಟ್ ಮಾಡಿ, ಒಂದು ಅಗಲ ಮಾಡಿ, ತಡೆಗೋಡೆ ಬೇರೆ ಕೊಡ್ಬೇಕದೆ. ಈಗ ಮನೆಗೊಬ್ಬ ವಿಷಯ ಬರಪ್ಪ, ಎಂಗ್ಲ ತೋನ ದಿಕ್ಲ ಕಷ್ಟ ಎಂಗ್ಲ ತೋನಾಗಲ ಗೊತ್ತಾಗ್ಬೋದು. ಒಂದು ಮೂಲ ಎಂಕಲ್ದ ನಿಕ್ಲಕ್ಕೆ ಪಂಡ ಈ ಮಣ್ಣ ಪಾಂಡ ದುಂಬು ಈತ ಒಂದು ನಿಮಿಷ ಕೇಳಿ ಈಗ ಫಸ್ಟ್ ಆ ಮಣ್ಣನ್ನು ತೆಗೆಯುವಂತ ಕೆಲಸ ಆಗ್ಬೇಕು. MI ಇಂಜಿನಿಯರ್ಸ್ ಅಲ್ಲಿ ತೋಡಿಗೆ ಮಣ್ಣಾಗಿದ್ದ ಕಾರಣ ನೀರು ಒಳಗಡೆ ಬರುವುದು. ಪ್ರತಿ ವರ್ಷ ಹೇಳ್ತಾ ಇರ್ತಾರೆ, ಪ್ರತಿ ವರ್ಷ ಇದೇ ಗಲಾಟೆ ಆಗ್ತದೆ. ಏನ್ ಪ್ರಾಬ್ಲಮ್ ಏನು? ಅಷ್ಟೇ, ನಮ್ಮಿಂದ ಕ್ಲಿಯರ್ ಮಾಡಿಸೋದನ್ನು ನೋಡಿ. ನೀವು ಯಾಕೆ ಆಫೀಸರ್ಸ್ ಇದ್ದೀರಿ? ಈ ಕೆಲಸ ಮಾಡ್ಲಿಕ್ಕಲ್ವಾ? ಈ ಒಂದು ಮಣ್ಣು ತೆಗೆದಿದ್ರೆ ಎಷ್ಟು ಮನೆಗಳು ಒಳಗೆ ನೀರು ಒಂದು ಬಚಾವ್ ಆಗ್ತಿತ್ತು. ಇವಾಗ ನಮಗೆ ತಗೊಳ್ಬೇಕು. ಎಷ್ಟು ದಿವಸ ಬೇಕು ಕೊಡ್ಬೇಕು ಇವರಿಗೆ ಮಣ್ಣು ತೆಗಿಲಿಕ್ಕೆ? ಎಷ್ಟು ದಿವಸ ಬೇಕು? ಯಾಕೆ ಮಳೆ ಅಂತ ದೊಡ್ಡದೇನಿಲ್ಲಲ್ಲ. ಮನೆ ಮತ್ತೆ ಇವರಿಗೆ ಮರೆತು ಹೋಗ್ತದೆ. ನಾವು ಮಾಡುತ್ತೀವಿ, ಇದನ್ನ ನೋಡ್ಕೊಂಡು ಆಯ್ತು. ಹೋಗಿದ್ರಲ್ಲ, ನಿಮ್ಮ ಮನೇಲಿ ಪಟ್ಟಿದೆಯಲ್ಲ, ಎಷ್ಟು ಮನೆ ಹೋಗಿ ಡ್ಯಾಮೇಜ್ ಆಗಿದೆ, ಅವ್ರಿಗೆ ಎಷ್ಟು ಪರಿಹಾರ ಕೊಟ್ಟಿದ್ರಿ? ಇವತ್ತೆಂತಕ್ಕೆ ಎಷ್ಟು ದಿವಸ ಆಯ್ತು ನಿಮಗೆ ಈ ರೀತಿ ಆದಂತಲ್ಲ? ಈ ರೀತಿ ಬರುದು
ಇಮ್ಮಿಡಿಯೇಟ್ ಫಸ್ಟ್ ಕೊಡ್ಬೇಕು, ಕೊಡಿ. PD RDPR ಇಂಜಿನಿಯರ್ ಯಾರು? ಆಯ್ತು, ಇವರಾಗಿ ಇನ್ಸ್ಪೆಕ್ಷನ್ ಮಾಡ್ತಾರೆ, ನಿಮ್ಗೆ ರಿಪೋರ್ಟ್ ಕೊಟ್ಟಿದ್ದಾರಾ? ನಿಲ್ ಕುಲಿಯಪ್ಪ, ಕೆಲಸ ಮಾಡಿದ್ರೆ ಈಗ ಬಂದು ಉತ್ತರ ಕೊಡ್ತೀವಿ ನೀವು. ಅವರಿಗೆ ಇದು ಕಾನೂನು ಏನಿದೆ, ವಾಟ್ ಇಸ್ ನಿಮಗೆ ಕಾನೂನು ಏನಿದೆ? ಪಕ್ಕದ ವಿಕೋಪದಲ್ಲಿ ಎಲ್ಲಿ ಅದು ಮನೆ ಡ್ಯಾಮೇಜ್ ಆದ್ರೆ, ಮನೆಗೆ ನೀರು ಗೀರು ಬಂದ್ರೆ ತಕ್ಷಣ ಹೋಗಿ ಸರ್ಕಾರ ನಿಗದಿತ ಪರಿಹಾರವನ್ನು ಸ್ವಲ್ಪ ಮಟ್ಟಿನ ತಕ್ಷಣ ಕೊಡ್ಬೇಕು. ಯಾಕೆ ಅವತ್ತಿನ ಎಮರ್ಜೆನ್ಸಿಯಲ್ಲಿ ಬಟ್ಟೆ ಊಟ ಎಲ್ಲ ಕೂಡ ಕಷ್ಟ ಆಗ್ತದೆ. ಒಬ್ಬರೊಬ್ಬರು ಕೈ ಚಾರ್ಜ್ ಮಾಡ್ರು ಅಂತ ಹೇಳಿ ಕನಿಷ್ಠವಾದ ದುಡ್ಡು ಅವರಿಗೆ ನೀವು ಕೊಡಬೇಕು, ಅವತ್ತೇ ಕೊಡಬೇಕು. ಅವತ್ತು ನೀವು ಕೊಡ್ಲಿಲ್ಲ. ಅದರ ನಂತರ VA ನೀವು ಪ್ರತಿಯೊಂದು ಮನೆಗೆ ವಿಸಿಟ್ ಮಾಡಿ ಫೋಟೋ ತೆಗೆದು ಅದನ್ನು ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ನೀವು ಕಳಿಸಬೇಕು. ನೀವು ರಿಪೋರ್ಟ್ ಕೊಟ್ಟಿದ್ದಾರೆ, ಇವರು ರಿಪೋರ್ಟ್ ಬರಲಿಲ್ಲ. ನೀವು ರಿಪೋರ್ಟ್ ತಗೊಂಡ ನಂತರ ಅಲ್ಲ ಇದು ಮಿನಿಮಮ್ ಕೊಡ್ಲಿಕ್ಕೆ. ಡ್ಯಾಮೇಜ್ ಆಗಿದ್ರೆ ನೀವು ಹೋಗಿ ಅದು ಡ್ಯಾಮೇಜ್ ಪಾರ್ಸಲ್ ಡ್ಯಾಮೇಜ್ ಆಗಿದೆ, ಫುಲ್ ಡ್ಯಾಮೇಜ್, ಎಷ್ಟು ನೀವು ರಿಪೋರ್ಟ್ ಕೊಟ್ಟು ಅದಕ್ಕೆ ಸಂಪೂರ್ಣವಾದ ಪರಿಹಾರ ತೆಗೆಸಿಕೊಡೋ ಕೆಲಸ. ನೀವು ಇಷ್ಟು ಮಾಡದೆ ಮತ್ತೆ ನೀವೇನ್ ಮಾಡ್ತೀರಿ? ಪಕ್ಕದ ವಿಕೋ ನಮ್ಮ ಕೈಯಲ್ಲಿಲ್ಲ, ದೇವರ ಕೈಯಲ್ಲಿದೆ. ಆ ನೋವಿನ ಸಂದರ್ಭದಲ್ಲಿ ನೀವು ಅವ್ರ ಜೊತೆ ನಿಲ್ಬೇಕಾ ಬೇಡವಾ? ಇಷ್ಟು ಮಾಡಿದ್ರೆ ಹೇಗೆ? ನನ್ಗೆ ಅರ್ಥ ಆಗುದಿಲ್ಲಪ್ಪ ಒಂದು ವಿಷಯ ಏನಂತ. ಈಗ ಇವತ್ತು ಕೊಡ್ಬೇಕು ಅವರಿಗೆ, ಇವತ್ತು ಪರಿಹಾರ ಕೊಡ್ಬೇಕು. ಪ್ರತಿಯೊಂದು ಮನೆಗೆ ಬಿಆರ್ ಅಮ್ಮ ಏನಮ್ಮ ನಿಮ್ಮ ಪ್ರಾಬ್ಲಮ್ ಏನು? ನಿಮ್ಗೆಲ್ಲ ನಿಮ್ಗೆ ಮಹಿಳೆಗೆ ಮನೆ ಮನೆಗೆ ಹೋಗಬೇಕಲ್ವಾ? ಅವ್ರಿಗೆ ರಿಪೋರ್ಟ್ ಕೊಟ್ರ ಮನೆ ಡ್ಯಾಮೇಜ್ ಏನಾಗ್ಲಿಲ್ಲ, ಆಯ್ತಪ್ಪ. ಅದನ್ನ ಪರಿಹಾರ ಇವತ್ತೇ ಅಲ್ಲಿ ಮುಟ್ಟಿಸಿ. ಒಂದು ಅದು ಏನು ಸ್ವಲ್ಪ ಜಾಸ್ತಿ ನೋಡಿ, ಪ್ರಕೃತಿ ನಮ್ಮ ಕೈಯಲ್ಲಿಲ್ಲ. ಇದೆಲ್ಲ ಮ್ಯಾನ್ ಮೇಡ್ ಪ್ರಾಬ್ಲಮ್. ಫಸ್ಟ್ ಈ ಮಣ್ಣನ್ನು ನಾವು ಕ್ಲಿಯರ್ ಮಾಡೋ ಕೆಲಸ ಮಾಡುವ. ಒಂದು. ಎರಡನೇದೇನಿದೆ, ನಿಮ್ಮ ಮನೆಗೆ ಬಂದು ಏನಿತ್ತು ಡ್ಯಾಮೇಜ್ ಆಗಿದೆ, ಅರ್ಜೆಂಟ್ ಆಗಿ ಏನು ಪರಿಹಾರ ಕೊಡಬೇಕು, ಅದನ್ನು ಇವತ್ತು ಸಂಜೆ ಒಳಗೆ ನಿಮ್ಗೆಲ್ಲರಿಗೂ ಮುಟ್ಟಿಸುವ. ಇದರಲ್ಲಿ ಒಂದು ಏನಾದ್ರು ಮಾಡಿಗಿದ್ದು ದೊಡ್ಡ ಮಟ್ಟ ಡ್ಯಾಮೇಜ್ ಆದರೆ ಇಂಜಿನಿಯರ್ ಬಂದು ಎಸ್ಟಿಮೇಟ್ ಮಾಡಿ ಅದಕ್ಕೆ ಮತ್ತೆ ಸರ್ಕಾರ ಬರುವಂತ ಅನುದಾನವನ್ನು 1 ವೀಕ್ 15 ಡೇಸ್ ಅದಕ್ಕೆ ಈ ಪಾರ್ಸಲ್ ಡ್ಯಾಮೇಜ್ ಫುಲ್ ಡ್ಯಾಮೇಜ್ಗೆ ಒಂದು ವಾರದಲ್ಲಿ ಏನಾದ್ರು ಮನೆಗೆ ಡ್ಯಾಮೇಜ್ ಆಗಿದ್ರೆ ಅದು ಒಂದು ಇಂಜಿನಿಯರ್ ಎಸ್ಟಿಮೇಟ್ ಮಾಡಿ ಅದನ್ನು ಕೊಟ್ಟರೆ ಅದು ನಾವು 1 ವೀಕ್ ಅಲ್ಲಿ ನಾವು ಮುಟ್ಟಿಸ್ತೇವೆ. ಇದು ಈಗಿರುವಂತ ವ್ಯವಸ್ಥೆಗೆ ಒಂದು ಪರಿಹಾರ. ಈಗ ಒಂದ್ ಸೆಕೆಂಡ್, ಈಗ ಇಲ್ಲಿ ಬೇರೆ ಏನು ಸಮಸ್ಯೆ ನೀವು ಹೇಳ್ತೀರಲ್ಲ, ಅಲ್ಲಿ ಸೈಡ್ ಇಲ್ಲ ಇದಿಲ್ಲ ಅದಂತ ಹೇಳಿ. ಇದು ಎಷ್ಟು ಹಳೆ ಸೇತುವೆ, ಡ್ಯಾಮೇಜ್ ಇದೆ ಸ್ಟ್ರೀಟ್ ಲೈಟ್ ನೋಡಿ ಸರ್, ಇಲ್ಲಿಂದ ಅಲ್ಲಿ ತನಕ ಕಂಬ ಇದೆ, ಒಂದೇ ಒಂದು ಸ್ಟ್ರೀಟ್ ಲೈಟ್. ಬೇಸಿಗೆಯಲ್ಲಿ ಫುಲ್ ಕಾಡು ಬಂದಿರುತ್ತೆ. ನಿಮ್ಮ ಸಂಬಂಧಿ ಸುಮ್ಮನೆ ಕೂತ್ಕೊಳ್ಬೇಕು. ಅವರು ಮಾತಾಡೋದು ಇಲ್ಲಿಂದ ಅಲ್ಲಿ ತನಕ ಸ್ಟ್ರೀಟ್ ಲೈಟ್ ಇದೆ ಸರ್. ಇಲ್ಲಿ ಯಾವುದೇ ಒಂದು ಸ್ಟ್ರೀಟ್ ಲೈಟ್ ಇಲ್ಲ, ಸ್ಟ್ರೀಟ್ ಕಂಬ ಇದೆ, ಸ್ಟ್ರೀಟ್ ಲೈಟ್ ಇಲ್ಲ. ಇಲ್ಲಿ 2 ಸ್ಟ್ರೀಟ್ ಲೈಟ್ ಹಾಕಿದ್ದಾರೆ, ಅದಕ್ಕಿಂತ ಲ್ಯಾಟಿನ್ ಹಾಕಿದ್ರೆ ಪರವಾಗಿಲ್ಲ ಸರ್. ಬೆಳಕೆ ಇರಲ್ಲ ಅದರಲ್ಲಿ, ಹಾಳಾದ್ರೂ ಸರಿ ಮಾಡ್ಲಿಕ್ಕೆ ಬರಲ್ಲ. ಪಂಚಾಯತ್ ವಿಡಿಯೋ ಯಾರು ಇಲ್ಲ ಅದು ಬರ್ತಾರ, ನಾ ಹೇಳಿದ ಬರ್ತಾರೆ. ಬಂದು ಸರಿ ಮಾಡ್ತಾರೆ. ಸರಿ ಮಾಡಕ್ಕಲ್ಲ ಸರ್, ಇಲ್ಲಿ ಒಂದು ಲೈಟ್ ಅಧಿಕಾರಿಗಳ ಹತ್ರ ಹೇಳ್ತಾರೆ. ಇಲ್ಲಿಗೆ ನೀವು KB ಕೊಟ್ಟಿದ್ರಲ್ಲ ಈ ಸ್ಟ್ರೀಟ್ ಲೈಟ್ಗೆ ಪಂಚಾಯತ್ಗೆ ಕೊಟ್ಟು 2-3 ವರ್ಷ ಆಯ್ತು.